ಓಕೆ, ಅದೇನು ಸರ್, ಈಗ ಸ್ವಾಮೀಜಿಗಳು ಕೂಡ ಒಂದು ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದ್ರು. ತಾವೀಗ ಕೇವಲ ಕಾಂತಾರದಲ್ಲಿ ದೈವವನ್ನ ತೋರಿಸಿದ್ದಾರೆ ಅಥವಾ ಅದರಲ್ಲಿ ಅನುಕರಣೆ ಮಾಡಲಾಗಿದೆ ಅಂತ ಹೇಳಿ ವಿರೋಧಿಸ್ತಾ ಇದ್ದೀರಾ. ಆದ್ರೆ ದೈವಾರಾಧನೆಯಲ್ಲಿ ಕೆಲವೊಂದು ತೊಡಕುಗಳಿವೆ, ಅದನ್ನು ಯಾಕೆ ತಾವುಗಳು ವಿರೋಧಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು. ಅಂದ್ರೆ ಮೂಲವನ್ನ ಸರಿಪಡಿಸದೆ ಇನ್ನಿತರ ಸಿನಿಮಾಗಳಿಗೆ ಬರುವಂತದ್ದನ್ನ ವಿರೋಧಿಸಿ ಏನ್ ಪ್ರಯೋಜನ ಅಂತ ಹೇಳಿ. ಇದು ಒಳ್ಳೆ ಪ್ರಶ್ನೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ಕಾಂತಾರದಲ್ಲಿ ಬಂದಿದೆ ಅಂತ ದಯಾನಂದ ಕತ್ತಲ್ ಸರ್ ವಿರೋಧಿಸುವುದಲ್ಲ. ಈ ಹಿಂದಿನ ಎಲ್ಲ ಚಲನಚಿತ್ರಗಳಲ್ಲಿ ಬಂದದಕ್ಕೆ, ಯಕ್ಷಗಾನ ನಾಟಕಗಳಲ್ಲಿ ಕೊಡಿಯಡಿಯಲ್ಲಿ ಬಂದದಕ್ಕೆ ಕತ್ತಲ್ ಸರ್ನ ವಿರೋಧ. ಯಾವುದು? ದೈವ ನೇಮ ಬಂದದ್ದಕ್ಕೆ ಹೊರತಾಗಿ ಬೇರೆ ಯಾವುದಕ್ಕೂ ಇಲ್ಲ. ಅದೇ ಕಾಂತಾರದ ಯಶಸ್ಸು ನಾನು ಸೆಲ್ಯೂಟ್ ಮಾಡ್ತೇನೆ. ಯಾಕಂತೇಳಿದರೆ, ದೇಶದ್ರೋಹಿ ಮನಸ್ಥಿತಿಯವರು, ಇನ್ನೊಂದು ದೇಶವನ್ನು ಪೋಷಿಸುವವರು ಒಂದಷ್ಟು ಸಂಪಾದನೆ ಮಾಡ್ತಾರೆ. ನಾನು ಹೇಳುವಂಥದ್ದು, ಈ ನೆಲದ ಕಂಬಳ, ಇನ್ನೊಂದು ಸಂಸ್ಕೃತಿ, ಅದೊಂದು ಸಂಸ್ಕೃತಿ, ಮತ್ತೊಂದನ್ನು ಸೇರಿಸಿ ಮಾಡಲಿ. ಹಣ ಅಲ್ಲ, ಅದಲ್ಲ ಹಣ ಮಾಡೋದಂತೆ ಹಾಗೆಲ್ಲ ಮಾಡಲಿ. ನಾವು ಯಾವುದು ನಂಬಿಕೊಂಡು ಬಂದಿದ್ದೇವೆ, ಒಂದು 4 ಕಂಬದ ಮಧ್ಯದ 16 ಕಟ್ಲೆಯ ಇದನ್ನು ಮಾಡಬೇಡಿ ಅಂತ ನಾವು ಪ್ರಾರ್ಥಿಸೋದು ಅಷ್ಟೇ. ಪ್ರಾರ್ಥಿಸೋದು ಅವರ ಉತ್ಕರ್ಷ. ಇನ್ನೊಂದು ಚಲನಚಿತ್ರ ಈಗ ಇವರು ಮಾಡಿರುವಂಥ ಸೂಪರ್ ಶೋವಾ, ಇನ್ನೊಂದು ಯಾವುದೇ ನಮ್ಮವರು ಮಾಡಿರುವಂಥದ್ದು ಅಲ್ಲ, ಎಲ್ಲರೂ ವಿನ್ ಆಗಬೇಕು. ದೇಶ ಪ್ರೇಮಿಗಳು ಎಲ್ಲರೂ, ನಾವು ರಾಷ್ಟ್ರೀಯತೆಯ ಮನಸ್ಥಿತಿಯವರು ಎಲ್ಲರೂ ವಿನ್ ಆಗ. ಆದರೆ ನೀವೀಗ ಹೇಳಿದ ಪ್ರಶ್ನೆಗೆ ಬರ್ತಿದ್ದೇನೆ. ಏನು, ನಾನು ಆ ವಿಭಾಗವನ್ನು ಮಾತ್ರ, ನಾನು ಹಿಂದೆ ಹೇಳಿದ್ದು ಕೂಡ, ಹಿಂದಿನ ಕಾಂತಾರ ಚಲನ ವಿರೋಧಿಸಲಿಲ್ಲ. ನಮ್ಮ ದೈವ ಕಟ್ಟುವವರು, ಈಗ ಮೊನ್ನೆ ನಾನು ಹೇಳಿದ ಶಬ್ದ, ಅದಕ್ಕಿಂತಲೂ ಕೆಟ್ಟ ಶಬ್ದ ಯಾವುದು ಅಂತ ಹೇಳಿದ್ರೆ ಬ್ಯಾ ಶಬ್ದ. ಅದಕ್ಕಿಂತಲೂ ಕೆಟ್ಟ ಶಬ್ದ ಅದು, ಅದಕ್ಕಿಂತಲೂ ಕೆಟ್ಟ ಶಬ್ದ. ಆಯ್ತಾ? ನಾನು ಹೇಳಿದ ಶಬ್ದ ದೇವರಲ್ಲಿ ಹೇಳಿಕೊಂಡು ಅಧೋಕ್ಷಜ ಅಂತ ಶಬ್ದ ಇದೆ. ಅದರ ಅರ್ಥ ಏನು? ಅಧೋಕ್ಷಜ ಅಂತ ಹೇಳಿದ್ರೆ ಬ್ರಹ್ಮದೇವರು ಮಹಾವಿಷ್ಣುವಿಗೆ ಹೇಳ್ತಾರೆ ಅಧೋಕ್ಷಜ ಅಂತ ಹೇಳಿದ್ರೆ ಅರ್ಥ ಏನು? ಅದು ಭಾಷೆ ಬೇರೆ ಆಯ್ತು. ಆಯ್ತಾ? ಅದನ್ನು ಸಾಮ್ಯತೆ ಕಲ್ಪಿಸಲ್ಲ. ಆದರೆ ತಪ್ಪೇ ನಾನು ಹೇಳುವಂಥದ್ದು. ನನ್ನಂಥವರ ಬಾಯಲ್ಲಿ ಉದ್ವೇಗದಿಂದ ಬಂದಿದೆ, ಕೋಪದಿಂದ ಬಂದಿದೆ. ಅದನ್ನು ನಾನು ಸರಿ ಅಂತ ಯಾವತ್ತು, ನಾನೊಬ್ಬ ಜ್ಞಾನಿಯಾಗಿ, ಏನು ಜ್ಞಾನಿ ಅಂತ ನಾನು ಹೇಳ್ಕೊಳ್ಳೋದಲ್ಲ, ನಾನೊಬ್ಬ ತಿಳಿದ, ನನಗೆ ನೋವಿನಿಂದ, ನನ್ನ ಹೊಡೆತದಿಂದ, ನನಗಾದ ಆಘಾತದಿಂದ ನಾನು ಹೇಳಿದ್ದೇನೆ. ಹಾಗಂತ ಯಾರ ಹೆಸರು ಹೇಳಿಲ್ಲ, ಕಾನೂನಾತ್ಮಕವಾಗಿ ಅಪರಾಧ ಅಲ್ಲ. ಆದರೆ ವೈಯಕ್ತಿಕ ನಾನು ಏರಿದಂಥ ಸ್ಥಾನ, ಆ ಸಂದರ್ಭ ನಾನು ಹೇಳ್ಬೋದು. ಆದರೆ ಅದು ಕೆಟ್ಟ ಶಬ್ದ ಅಲ್ವಾ? ನಮ್ಮವರು ಹಿಡಿಸೂಡಿ ನಮಗೆ, ನಮ್ಮವರಿಗೆ ಅಂತಲ್ಲ, ನೇಮ ಕಟ್ಟುವರಿಗೆ ಅಂತಲ್ಲ, ಕಾರು ಮೆಚ್ಚಿದಿಲ್ಲ ಮೈಬಿಸೂಡಿ ಇದು ಅಂತ ನೇಮ ಕಟ್ಟುವವನ ತಮ್ಮ ಕೆಟ್ಟವನೇ ಆಗಿರಲಿ, ಆ ತಾಯಿ ಕೆಟ್ಟವಳಲ್ಲ, ಅವಳು ಹಿಡಿಸೂಡಿ ಹಿಡಿದು ಬ್ಯಾ 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 ಅಂತ ಬಡಿಯುವಂಥದ್ದು, ಅದು ಕೂಡ ಮುದ್ರೆ ತೆಗೆಯುವ ಪದ್ಧತಿ ನಮ್ಮಲ್ಲಿ ಮಾತ್ರ ಇರುವುದು, ಪಂಬದ ಸಮುದಾಯದಲ್ಲಿ. ಆವಾಗ ನಾನು ಹೇಳದಿದ್ರೆ ಹೇಗೆ ಆಗ್ತದೆ? ಒಂದದು ಹಂದಿ ಮಾಂಸ ನಮಗೆ ತಿನ್ಲಿಕ್ಕಿಲ್ಲ ಅಲ್ಲ, ನಮಗೆ ಹಂದಿ ಮಾಂಸ ತಿನ್ಲಿಕ್ಕಿಲ್ಲ ಸ್ವಾಮಿಗಳೇ. ನಮ್ಮಲ್ಲಿ ದೈವ ಕಟ್ಟುವವರಿಗೆ ಗೋಮಾಂಸ ಇಲ್ಲ. ನಾಳಿಂದ ಇನ್ನೊಂದು ಕ್ಷೇತ್ರದಲ್ಲಿ ಗೋಮಾಂಸ ತಿನ್ನೋದು ಬರ್ತದೆ. ಹೀಗೆ ಹೇಳ್ತಾರೆ. ಒಂದು ಮೂಲ ನಿವಾಸಿ ತಿಂತಾ ಇದ್ರು, ಸಮರ್ಥಿಸುವವರಿದ್ದಾರೆ. ನಾವು ರಾಷ್ಟ್ರೀಯ ಚಿಂತನೆಯವರು. ಆಯ್ತಾ? ಇನ್ನೊಂದು ಅದನ್ನು ಮಾತ್ರ ವಿರೋಧಿಸಿದ್ದು ಹೊರತಾಗಿ ಬೇರೆ ಯಾವುದನ್ನು, ಇದು ತಪ್ಪಾಗಿದೆ ನಮ್ಗೆ, ಇದು ನೋವಾಗಿದೆ. ಅಲ್ಲ ದಯಾನಂದ, ನನ್ನ ಪ್ರಶ್ನೆ ಇರುವಂತದ್ದು, ಕಾಂತಾರ ಸಿನಿಮಾವನ್ನ ರಿಷಬ್ ಶೆಟ್ಟಿ ಅವರು ನಿರ್ದೇಶನ ಮಾಡುವಂತ ಸಂದರ್ಭದಲ್ಲಿ ಯಾವುದೋ ಡ್ಯಾನ್ಸ್ ಮಾಸ್ಟರ್ ಅನ್ನು ಅಥವಾ ಯಾವುದೋ ಒಬ್ಬ ಆರ್ಟಿಸ್ಟ್ ಅನ್ನು ಕರೆಸಿ ಈ ಸಿನಿಮಾದ ಬೆಳವಣಿಗೆಯನ್ನ ಅಥವಾ ಸ್ಕ್ರೀನ್ ಮೇಲೆ ತಂದಿರುವಂತದ್ದಲ್ಲ. ಅವರ ಹಿಂದುಗಡೆ ಅನೇಕ ದೈವ ನರ್ತಕರು, ದೈವದ ವಿಚಾರವಾಗಿ ತಿಳಿದುಕೊಂಡಿರುವಂತ ಹಿರಿಯರಿದ್ದಾರೆ. ಅವರಿದ್ದಾರೆ. ಹೇಳ್ತಾರೆ, ನಾನು ಹೇಳ್ತಾ ಇರುವಂತದ್ದು ದೈವದ ತಿರಿಯನ್ನ ಬಳಸುವಂಥದ್ದು ಹೇಗೆ, ಅಥವಾ ಆ ಕಟ್ಟುಪಾಡುಗಳು ಏನು, ಅಲ್ಲಿ ಏನೆಲ್ಲ ವಸ್ತುಗಳು ಬೇಕು, ಪರಿಕರಗಳು ಬೇಕು, ಇದೆಲ್ಲವನ್ನ ಕೂಡ ಒಬ್ಬ ದೈವ ನರ್ತಕರಿಂದ ಅಥವಾ ಹಿರಿಯರಿಂದ, ದೈವವನ್ನು ಆರಾಧನೆ ಮಾಡುವವರಿಂದಲೇ ಕೇಳಿಕೊಂಡು ಮಾಡಿರುವಂಥದ್ದು. ಅಂದ್ರೆ ಅಲ್ಲಿ ಅವರೇ ಹಿಂದುಗಡೆ ಬೆನ್ನೆಲುಬಾಗಿ ಇರುವಂತಹ ಸಮಯದಲ್ಲಿ ಈ ಸಿನಿಮಾವನ್ನ ವಿರೋಧಿಸಿ ಏನು ಪ್ರಯೋಜನ ಅಂತ ಹೇಳಿ, ಅಂದ್ರೆ ತಮ್ಮ ಸಮುದಾಯದವರೇ ಅಲ್ಲಿ ಇದ್ದಾರೆ ಅಂತ ಒಂದು ಕಾರಣ. ಅದೇ ಕಾರಣಕ್ಕೆ ನಾನು ಇದರ ಹಿಂದೆ ಬಂದದ್ದು ಒಂದು. ಇನ್ನೊಂದು, ತಪ್ಪಾಗಿದ್ರೆ ಕ್ಷಮಿಸಬೇಕು ಸ್ವಾಮಿಗಳೆಲ್ಲ. ಕಾವಿ ಅಂತ ಹೇಳಿದ್ರೆ ತ್ಯಾಗದ ಸಂಕೇತ. ಸರ್ವಸಂಗ ಪರಿತ್ಯಾಗಿಯಾಗಿ ಸ್ವಾಮೀಜಿ ಆಗ್ತಾರೆ. ಇಷ್ಟು ಸ್ವಾಮಿಗಳು ತಮ್ಮ ಬದುಕನ್ನು ದೇಶಕ್ಕೋಸ್ಕರ ಸನಾತನ ಮುಡಿಪಾಗಿಟ್ಟಾಗ ಕೆಲವೊಂದು ಕಾವಿಟ್ಟವರೇ ನಮ್ಮ ರಾಷ್ಟ್ರೀಯತೆಯನ್ನು ತುಳಿತ ನೋಡ್ತಾ ಇದ್ದೇವೆ. ನಾವು ನಮಗೆ ನೋವಾಗ್ತದೆ. ಹಾಗಂತ ಒಂದಿಬ್ಬರು ಮಾಡ್ತಾರೆ, ಅವರನ್ನು ಬಳಕೆ ಮಾಡಿಕೊಳ್ತಾರೆ. ಯೋಚಿಸ್ಬೇಕು. ನಾನು ಹೇಳ್ತೇನೆ, ತಪ್ಪು ತಿಳ್ಕೊಳ್ಬಾರ್ದು. ಬಳಕೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಮರವನ್ನು ಕಡಿಯುವುದಕ್ಕೆ ಕೊಡಲಿಗೆ ಮರವನ್ನೇ ಬಳಕೆ ಮಾಡಿದ ಹಾಗೆ. ನಾನು ಯಾವಾಗ ವಿರೋಧಿಸ್ತೇನೋ, ನಾನು ಒಂದು ಬೇಕು, ಪ್ರಚಾರ ಬೇಕು. ಯಾವುದು ಪ್ರಚಾರ ಬೇಕು? ಪ್ರಾರ್ಥನಾ, ಅದು ಜನಪದೀಯ ದೈವಿಕ ಕಲೆ, ಅದು ಜನಪದ, ಇದೆಲ್ಲ ಒಂದು ಹೊಂದಾಣಿಕೆ ಇತ್ತು. ಆಮೇಲೆ ಅಣಿ ಅಲಂಕಾರ ಸಿರಿ ಸಿಂಗಾರ ಮಾಡುವಾಗ ನನ್ನನ್ನು ಕರೆದಾಗ ನಾನು ಆಗುದಿಲ್ಲ ಅಂತ ಹೇಳಿದ್ದೇನೆ. ಅದರಲ್ಲಿ ಆವಾಗ 1 ಲಕ್ಷ ಕೊಟ್ಟು
ದೈವಾರಾಧನೆಯ ಲಕ್ಷ್ಯವನ್ನು ತಪ್ಪಿಸಿದ್ರು. ಅಂದ್ರೆ ತಮ್ಮನ್ನು ಸಂಪರ್ಕಿಸಿದ್ರು. ಮೊದಲು ನಾನು ಆಗುದಿಲ್ಲ ಅಂತ ಹೇಳಿದೆ, ನಾನು ಅಂಥದ್ದಕ್ಕೆ ಇದುವರೆಗೆ ಯಾವುದು ನನ್ನ ಒಂದು ತಪ್ಪಿದ್ರೆ ಆ ವಿಭಾಗದಲ್ಲಿ ಹೇಳಿದ್ರೆ ಯಾರು ಹೇಳ್ಬೋದು, ನಾನು ಕ್ಷಮೆ ಕೇಳ್ತೇನೆ, ಆಯ್ತಾ? ಅದಿಲ್ಲ ಬಿಡಿ, ಅದು ನಾನು ಅದನ್ನು ತರಿ ತಪ್ಪು ಹೇಳಿಕೆ ನಾನಲ್ಲ. ಅಲ್ಲಿಂದ ಇಲ್ಲಿವರೆಗೆ ಯಾರು ತಪ್ತಾರೆ ನೋಡಿ, ಯಾರು ಇದು ಮಾಡಿದ್ದಾರೆ, ನಾನು ಆಗಿರುವಾಗ ಅದು ಯಾರು ನಮ್ಮವರೇ ಅಲ್ವಾ, ಮತ್ತೆ ನಾವು ಏನು ಮಾತಾಡ್ಲಿಕ್ಕಿದೆ? ಆದ್ರಿಂದ ನಾನು ಶಸ್ತ್ರ ಸನ್ಯಾಸ, ನನಗಿಲ್ಲ ಹೋರಾಟ ಇಲ್ಲ ಅಂತ ಹೇಳಿದ ಮೇಲೆ ನಾನು ಹೇಳುವಂಥದ್ದು ಅದಕ್ಕೆ ಉದಾಹರಣೆ ಸರಿಯಾಗಿ ಕೊಟ್ಟಿದ್ದೇನೆ ಅಂತ ನಾನು ತಿಳ್ಕೊಳ್ತೇನೆ. ಈಗ ಅವರು ಮಾಡಿದ್ದು ಇವರು ಮಾಡಿದಾರಲ್ಲಿ ತಪ್ಪಲ್ವಾ? ನಾನು ಮಾಡಿದ್ರು ನಾಳೆ ತಪ್ಪೇ, ಅವರು ಮಾಡಿದ್ರು ತಪ್ಪೇ. ಆದರೆ ಇದರಿಂದ ಏನಾಗಿದೆ, ಸ್ವಾಮೀಜಿ ಒಂದು ಮಾತು ಹೇಳಿದರು. ಏನು ಹೇಳಿದರು ಅಂತ ಹೇಳಿದ್ರೆ, ವಿಸ್ತಾರ ಆಗಿದೆ ಇದೆ. ಯಾವಾಗ ಆಗಿದೆ? ಪ್ರಚಾರ ಬೇಕಾ ಕೇಳಿದರೆ ನಮ್ಮಿಂದಲೂ ತಪ್ಪಾಗಿದೆ. ನಮ್ಮ ಕ್ಷೇತ್ರಕ್ಕೆ ಕ್ಯಾಮರಾ ಬರಲಿಕ್ಕೆಲ್ಲ ಎಲ್ಲ ವಿಡಿಯೋ ಎಲ್ಲ ಬಂದಿದೆ, ಅದು ತಪ್ಪೇ. ನಾನು ಕೂಡ ಹಾಕಿದ್ದೇನೆ ಫೋಟೋಸ್ ಎಲ್ಲ, ತಪ್ಪು ಅಂತ ಮನವರಿಕೆ ಆಗ್ತದೆ. ಅದರ ಮುಂದೆ ಅದು ಏನು ತಪ್ಪುಗಳು ನಡೀತಾ ಇದೆ, ಇನ್ನು ಮುಂದಾದರೂ ಸರಿಪಡಿಸಬೇಕಲ್ಲ ನಾವು. ಇನ್ನು ನನ್ನ ಭಾವನೆ ಸರಿಪಡಿಸಬೇಕಲ್ಲ. ಇರಲಿ, ಈಗ ನಾನು ಹೇಳುವಂಥದ್ದು ದೈವಾರಾಧನೆ ಅದು ಪ್ರಚಾರ ಕಲೆ ಅಲ್ಲ, ಅದು ವಿಚಾರ ಕಲೆ. ಆದ್ರಿಂದ ಪ್ರಚಾರ ಎಷ್ಟು ಬೇಕು ಅಷ್ಟು ಸಾಕು. ಇನ್ನು ಮುಂದಕ್ಕಾದರೂ ನಾನು ಮಾಧ್ಯಮದ ಮುಂದೆ ನಾನು ವಿನಂತಿಸುವುದು, ನಾನು ಯಾರ ಮೇಲೂ ಕೇಸೋ ಕಂಪ್ಲೇಂಟೋ ಇನ್ನೊಂದು ಮತ್ತೊಂದು ಮಾಡುವುದಿರಲಿ. ನಾನು ನನ್ನ ದೈವದ ಮೇಲೆ ನಂಬಿಕೆ ಹಾಗಂತ ನನ್ನ ಅಭಿಮಾನಿಗಳು ಮಾಡಿದರೆ ಅದಕ್ಕೆ ನಾನು ಅವರನ್ನು ಮೀರಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಇನ್ನೊಂದು, ಅದರ ಮೇಲೆ ನಾನು ವಿನಂತಿಸಿದೆ, ದಯವಿಟ್ಟು ದೈವಾರಾಧನೆಯನ್ನು ದೈವಾರಾಧನೆಯಾಗಿ ಇಡಲಿಕ್ಕೆ ಬಿಡಿ. ಅದನ್ನು ಒಂದು ವ್ಯಾಪಾರೀಕರಣ ಮಾಡಿ ಇನ್ನು ಮುಂದಕ್ಕೆ ನಮ್ಮವರನ್ನೂ ಹಳಿ ತಪ್ಪಿಸಿ ಅವರಿಗೂ ಕೆಟ್ಟ ವ್ಯಾಮೋಹವನ್ನು ಕೊಟ್ಟು ಇಂಥದ್ದೆಲ್ಲ ಮಾಡಿಸೋದು ಬೇಡ. ಸಾಧ್ಯ ಆದರೆ ಅದರಲ್ಲಿ ಪರಿವರ್ತನೆ ಮಾಡಿ ದುಶ್ಚಟ ಮುಕ್ತ ದೈವಾರಾಧನೆ ಆಗಲಿ. ಓಕೆ ಸನ್ ಅವರಿಗೆ ಕೊನೆಯದಾಗಿ, ಮೊನ್ನೆ ಕಾಂತಾರ ಆಯಿತು, ನಿನ್ನೆ ಕಲ್ಜಿಗ ಆಯಿತು, ಇವತ್ತು ಕಾಂತಾರ ಚಾಪ್ಟರ್ 1 ಆಯಿತು, ನಾಳೆ ಇನ್ನೊಂದು ಕೊರಗಜ್ಜ ಅನ್ನುವಂಥ ಸಿನಿಮಾ ಬರುತ್ತೆ. ತಾವುಗಳು ಕೇವಲ ಈ ಸಿನಿಮಾಗಳು ರಿಲೀಸ್ ಆದಂಥ ಸಂದರ್ಭದಲ್ಲಿ, ರಿಲೀಸ್ ಆದ ಬಳಿಕ ಅಥವಾ ಟ್ರೈಲರ್ ರಿಲೀಸ್ ಆದಂಥ ಸಂದರ್ಭಗಳಲ್ಲಿ ಅದರ ವಿರುದ್ಧ ಧ್ವನಿ ಎತ್ತೀರಾ, ಅದು ಸ್ವಲ್ಪ ದಿವಸ ಚರ್ಚೆಯಲ್ಲಿರುತ್ತೆ, ಅದಾದ ಬಳಿಕ ಅದು ಮುಗಿದು ಹೋಗುತ್ತೆ. ಇನ್ನು ನಾಳೆ ಕೊರಗಜ್ಜ ಬಂದ ಬಳಿಕ ಇನ್ನೊಮ್ಮೆ ಮತ್ತೆ ಚರ್ಚೆಗೆ ಬರುತ್ತೆ. ಇಂತಹ ಘಟನೆಗಳಾಗುತ್ತೆ. ಇದನ್ನು ಕಾನೂನಾತ್ಮಕವಾಗಿ ಅಥವಾ ಕಾನೂನು ಚೌಕಟ್ಟಿನ ಮುಖಾಂತರ ಕಾಂತಾರ ಆದ ಬಳಿಕ ಕಾಂತಾರ 1ಕ್ಕೆ ಅದನ್ನು ನಿಲ್ಲಿಸುವಂತ ಪ್ರಯತ್ನಗಳು ಯಾಕಾಗಲಿಲ್ಲ ಹೋರಾಟಗಾರರಿಂದ? ನೋಡಿ, ಕಾಂತಾರ 1 ಚಾಪ್ಟರ್ ಆದಾಗ ನನ್ನ ಸ್ನೇಹಿತ ಕೂಡ ಇದರಲ್ಲಿ ಆಕ್ಟ್ ಮಾಡಿದ್ದ, ರಾಕೇಶ್ ಪೂಜಾರಿ, ಎಲ್ರಿಗೂ ಗೊತ್ತಿದೆ ಅದು. ನಾನು ಅವನ ಹತ್ರ ಕೇಳಿದ್ದೆ, ಈಗ ಬೇರೆಯವ್ರ ಹತ್ರ ಕೇಳಿದ್ದಲ್ಲ, ನಾನು ರಾಕೇಶ್ ಹತ್ರನೇ ಕೇಳಿದ್ದೆ. ರಾಕೇಶ್ ನೆಟ್ ಕೋಲದಲ್ಲ ಬರ್ಪುಂಡ ಮಾರಾಯ ಎಂಗುಲು ಅದಗಲ ವಿರೋಧ ಮಲ್ತಿತ್ತ ಕೂಡ ಕಂಟಿನ್ಯೂ ಹಾಪೋಣ ಅಂತ ಅವನು ನನಗೆ ಹೇಳಿದ್ದ. ಸಹನ ಒಂದು ಪರಶುರಾಮನ ಕತೆ, ಇದು ಪರಶುರಾಮನ ಕತೆ ಅಂತ ನಮ್ಗೆ ಹೇಳಿದ್ದಾರೆ. ಸೊ ಎಲ್ರಿಗೂ ಪ್ರತಿ ಒಂದು ಕತೆಗಳನ್ನ, ಈಗ ಅವನಿಲ್ಲ, ನಾನು ಅವನ ಬಗ್ಗೆ ಅಷ್ಟು ಹೇಳ್ಬಾರ್ದು, ನನಗೆ ಗೊತ್ತಿದೆ, ಬಟ್ ಸ್ಪಷ್ಟೀಕರಣಕ್ಕೋಸ್ಕರ ಅಷ್ಟೇ. ಅವನೇನ್ ಹೇಳಿದ ಅಂದ್ರೆ, ಇದು ಪರಶುರಾಮನ ಕತೆ, ಬಟ್ ಪ್ರತಿಯೊಬ್ಬರಿಗೂ ಅವರವರ ಪಾತ್ರವನ್ನು ವಿವರಿಸಿದ್ದಾರೆ ಬಿಟ್ರೆ ಪೂರ್ಣ ಕತೆ ಯಾರಿಗೂ ಗೊತ್ತಿಲ್ಲ. ಹೀರೋಯಿನ್ಗೂ ಪೂರ್ಣ ಕತೆ ಗೊತ್ತಿರ್ಲಿಕ್ಕಿಲ್ಲ ಸಹನ. ಆದ್ರೆ ಈ ಪಿಕ್ಚರ್ ಬಂದ ಮೇಲೆ, ಫಿಲ್ಮ್ ಬಂದ ಮೇಲೆ ಇದು ಹಿಟ್ ಆಗ್ತದಲ್ಲ, ನೀನ್ ನಂದೊಂದು ದೊಡ್ಡ ಪೋಸ್ಟರ್ ಹಾಕಿಸ್ಬೇಕು ಅಂತ ಅವ್ನು ಹೇಳಿದಂತ ಮೆಸೇಜ್ಗಳು ಇವತ್ತು ನನ್ನ ಬಳಿ ಇದೆ. ಅದು ನನಗೆ ಭಾವನಾತ್ಮಕ, ಆಯ್ತಾ? ನನಗದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಇಮೋಷನಲಿ ಅಷ್ಟು ಸಂಬಂಧಗಳಿಗೆ ಬೆಲೆ ಕೊಡ್ತೇನೆ ಕೂಡ. ಆದ್ರೆ ನನ್ನ ಅಷ್ಟು ಸಂಬಂಧಗಳನ್ನು ನಾನು ಬದಿಗೊತ್ತಿ ನಾನು ಇದರಲ್ಲಿ ಇದ್ದೇನೆ ಅಂದ್ರೆ ನನಗೆ ಸಿದ್ಧಾಂತ ಅಷ್ಟು ಮುಖ್ಯ ಅಂತ. ಒಂದು, ನಮಗೆ ಗೊತ್ತಿರ್ಲಿಲ್ಲ, ಇದು ಸತ್ಯ, ನಮ್ಗೆ ನಿಜಕ್ಕೂ ಗೊತ್ತಿರ್ಲಿಲ್ಲ, ನಾವು ಇರುವುದೇ ಇಲ್ಲ ಅಂತ ಅನ್ಕೊಂಡಿದ್ದದ್ದು. ಆದ್ರೆ ಈಗ ಬಂದಂತಹ ಸುಧೀರ್ ಅತ್ತ ಅವರವರ ಕೊರಗಜ್ಜ ಚಿತ್ರ ಏನಿದೆ, ನಿಜಕ್ಕೂ ನಮ್ಮ ಪೂರ್ಣವಾದ ವಿರೋಧ ಇದೆ. ಇದಕ್ಕೆ ನಾವು ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಕೇವಲ ಚರ್ಚೆಗೆ ಕೂತ್ಕೊಂಡಿದ್ದು ಹೀಗೆ ಆದ್ರೆ ಆಗ್ಲಿಕ್ಕಿಲ್ಲ, ಇದು ಮುಂದುವರಿತದೆ. ಅದರಲ್ಲಿ AI ತರ ತೋರಿಸಿದ್ದಾರೆ, ಈ ಆನಿಮೇಷನ್ ಅಲ್ಲಿ ಬರ್ತದಲ್ಲ ಆ ತರ ಎಲ್ಲ ಕೊರಗಜ್ಜ ಕಣ್ಣುಗಳೆಲ್ಲ ಬ್ಲಿಂಕ್ ಆಗೋದು, ಇದು ಚಂದ ಕಾಣುದಿಲ್ಲ. ನಾನು ಈ ಮೂಲಕ ಕೂಡ ಅವರಿಗೆ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇನೆ, ನಿಮ್ದು ಬಹಳ ದಿನ ಆಯ್ತು, ಇದರ ಹೆಸರು ಬೇರೆ ಇತ್ತು ಗೊತ್ತಾ? ಕೊರಗಜ್ಜ ಇರ್ಲಿಲ್ಲ ಇವರದ್ದು, ಕರಿಯಜ್ಜ ಕರಿಹೈದ ಅಂತ ಇತ್ತು. ನಾವೆಲ್ಲ ವಿರೋಧ ಮಾಡಿ 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 ಚಿತ್ರಗೆ ಹೆಸರನ್ನೇ ಚೇಂಜ್ ಮಾಡ್ಬಿಟ್ರು. ಈಗ ಪೀಕಲ್ ಉಂಟಲ್ಲ ಕಾಂತಾದ ವಿಷಯ, ಅದಕ್ಕೋಸ್ಕರ ಮತ್ತೆ ರಿಲೀಸ್ ಮಾಡ್ಲಿಕ್ಕೆ ಅದೇ ಟೈಮ್ಗೆ ಹೋಗಿದ್ದಾರೆ. ಫಿಲ್ಮ್ ತರ ನೋಡಿ ಅಂತ ತುಂಬಾ ಮಂದಿ ಹೇಳ್ತಾರೆ. ಅದಕ್ಕೆ ನಾನು ಯಾವಾಗ್ಲೂ ಇತ್ತೀಚೆಗೆ ನಾವೆಲ್ಲ ಚರ್ಚೆ ಮಾಡಿ ಹೇಳಿದ್ದೆ, ಪೊಗರು ಅನ್ನೋ ಒಂದು ಚಿತ್ರ ಬಂತು. ಒಬ್ಬ ಹೀರೋ ರೌಡಿಗೆ ಹೊಡೆದ, ರೌಡಿ ಕೆಳಗೆ ಬಿದ್ದ, ಆ ರೌಡಿಯ ಮೈ ಮೇಲೆ ಜನಿವರ ಇತ್ತು ಅಂತ ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ದು ಆಕ್ರೋಶ ಇತ್ತು. ಕರಗ ಅನ್ನುವ ಒಂದು ನೃತ್ಯ ಕವಮಾನ ಆದಾಗ ಎಲ್ಲರೂ ಮಾತಾಡಿದ್ರು. ಕಾಟೇರದಲ್ಲಿ ಅಸ್ಪೃಶ್ಯತೆ ಬಂದಾಗ ಎಲ್ಲರೂ ಮಾತಾಡಿದ್ರು. ಪದ್ಮಾವತಿ ಅನ್ನುವ ಹೆಸರನ್ನೇ ನಾವು ಬದಲಾಯಿಸ್ಲಿಲ್ವಾ ಚಿತ್ರದಲ್ಲಿ? ಆಗ ಯಾಕೆ ನಾವು ಫಿಲ್ಮ್ ತರ ನೋಡ್ಬೋದಿತ್ತಲ್ಲ, ಯಾಕೆ ಅಲ್ಲಿ ಮಾತಾಡಿದ್ವಿ ನಾವು? ಹಾಗಾದ್ರೆ ದೈವಾರಾಧನೆ ಅಷ್ಟು ಕೆಳಗೆ ನಿಮ್ಗೆಲ್ಲ ಅದ್ರದ್ದೆಲ್ಲ ಅಗತ್ಯ ಇಲ್ಲ, ಅದು ಹಿಂದುತ್ವದ ಭಾಗ ಅಲ್ಲ ಅಂತ ಅನ್ಕೊಂಡಿದ್ದಾರೆ ಇವರೆಲ್ಲ. ಹಿಂದೂಗಳ ಆರಾಧನೆಯ ಮೂಲ ನಂಬಿಕೆ ಆರಾಧನೆ ಅದು ದೈವಾರಾಧನೆ. ಅಪಚಾರ ಆದಾಗ ಪ್ರತಿಯೊಬ್ಬರು ಮಾತಾಡಬೇಕು. ಖಂಡಿತವಾಗಿಯೂ ನಾವು ಕೊರಗಜ್ಜ ಚಿತ್ರಕ್ಕೆ ನಮ್ಮ ವಿರೋಧ ಇದೆ.
ಮತ್ ನಾನು ಹೇಳೋದಿಲ್ಲ, ಅದನ್ನ ನಾವು 100% ನಾವು ಕಾನೂನು ಪ್ರಕಾರ ಮಾತ್ರ. ಕೊನೆಯದಾಗಿ ಶ್ರೀಗಳಿಗೆ ತುಳುನಾಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಷಬ್ ಶೆಟ್ಟಿ ಅವರು ತಂದಿರುವಂತಹ ಸಿನಿಮಾ, ಅದು ಅವರು ನಂಬಿಕೊಂಡು ಬಂದಿರುವಂತಹ ನಂಬಿಕೆ ಹಾಗೂ ನಮ್ಮ ನಂಬಿಕೆ, ಅವರ ನಂಬಿಕೆಯನ್ನು ಅವರು ಸಿನಿಮಾದಲ್ಲಿ ತೋರಿಸಿದ್ದಾರೆ, ಅದರಲ್ಲಿ ತಪ್ಪಿಲ್ಲ ಅನ್ನುವಂತಹ ಒಂದು ವಾದವು ಕೂಡ ತಮ್ಮ ಮನಸ್ಸಲ್ಲಿ ಇರುವಂಥದ್ದು. ಆದರೆ ಕೊನೆಯದಾಗಿ ನಾನು ಕೇಳುವಂಥ ವಿಚಾರ ಏನು ಅಂತ ಹೇಳಿದ್ರೆ, ನಾನು ಒಬ್ಬ ಹಿಂದುವಾಗಿ ನಾಳಿನ ದಿವಸ ನನ್ನ ಸನಾತನ ಧರ್ಮವನ್ನ ನನಗೆ ತೋಚಿದಂಥ ರೀತಿಯಲ್ಲಿ ಚಿತ್ರಿಸಿದೆ ಅಂತ ಆದರೆ ಅದನ್ನು ಶ್ರೀಗಳು ಒಪ್ತಾರಾ ಅಂತ ಹೇಳಿ. ಈಗ ಒಂದು ವಿಷಯವನ್ನ ಅವಮಾನಕರ ರೀತಿಯಲ್ಲಿ ತೋರಿಸಿದ್ರೆ ಅದಕ್ಕೆ ವಿರೋಧವೇ ಇದೆ, ಇವತ್ತಲ್ಲ ನಾಳೆಗಲ್ಲ ಮುಂದಕ್ಕೂ ಕೂಡ. ಅದರಲ್ಲಿ ವಜ್ರದೇಶ ಶ್ರೀಗಳ ಪಾತ್ರ ಇದೆ. ಅವಮಾನಕರವಲ್ಲದೆ ನಮ್ಮ ಸಂಸ್ಕೃತಿಯನ್ನ ಚೆನ್ನಾಗಿ ವಿವರಿಸಿಕೊಂಡು ನಮ್ಮ ಸಂಸ್ಕೃತಿಯನ್ನ ದೇಶ ಜಗತ್ತು ಕಾಣುವ ಹಾಗೆ ಮಾಡಿತಲ್ವಾ ಅನ್ನುವ ಹೆಮ್ಮೆಯಿಂದ ಈಗಲೂ ಮಾತಾಡ್ತೇವೆ, ನಾಳೆನೂ ಮಾತಾಡ್ತೇವೆ. ಎಲ್ಲಿ ಈಗ ನಾವು ಸೆಟೆಯುವುದು ಎಲ್ಲಿ? ನಮ್ಗೆ ಅನ್ಯಾಯವಾದಾಗ ಮಾತ್ರ. ನಮ್ಮ ನಂಬಿಕೆ, ನಮ್ಮ ಆಚರಣೆಗಳು ಅಥವಾ ನಮ್ಮ ವಿಷಯಗಳು ಅರ್ಥಾತ್ ನಮ್ಮ ಹಿರಿಯವರಿಂದ ಬಂದದ್ದು, ಅದಕ್ಕೆ ಅನ್ಯಾಯವಾದಾಗ ನಾವು ಸೆಟೆಯದಿದ್ರೆ ಮತ್ತೆ ನಾವಿದ್ದು ಏನ್ ಪ್ರಯೋಜನ? ನಾವು ಪಬ್ಲಿಕ್ ಅಲ್ಲಿ ಇದ್ದು ಏನ್ ಪ್ರಯೋಜನ? ಆ ವಿಷಯದಲ್ಲಿ ರಾಜಿಯೇ ಇಲ್ಲ. ನಮ್ಗೇನು ಕರಾವಳಿ ಅವರು ಮಾಡಿದ್ದು, ಅವರು ದೈವ ನಂಬಿಕೆಯವರು, ಅವರು ದೈವದ ಬಗ್ಗೆ ಅವರ ಮನೆಯಲ್ಲಿ ಆರಾಧನೆ ಇದೆ, ಮಣ್ಣಿನಲ್ಲಿ ಆರಾಧನೆ ಇದೆ. ಹಾಗಾಗಿ ಅಲ್ಲ, ಅದನ್ನು ಹಿಂದೆನು ವಿರೋಧಿಸಿದ್ದೇವಲ್ಲ. ಈಗ ನೀವು ಹೇಳಿ, ಅಲ್ಲಲ್ಲ, ಹಿಂದೆ ನೋಡಿ ನೀವು ನಮ್ಮ ದೇವರ ಬಗ್ಗೆ ಕಾನ್ಗಳು ಮಾಡಿದಾಗ ಯಾರು ವಿರೋಧ ವ್ಯಕ್ತಪಡಿಸಿದ್ದಾರೆ? ಕೋಟಿ ಕೋಟಿ ಬಾಚಿತಲ್ಲ ಆ ಪಿಕ್ಚರ್ಗಳ ಹೆಸರು ಹೇಳ್ಬೇಕಾ? ತುಂಬಾ ಮಂದಿ ಮಾಡಿದ್ದಾರೆ ಸ್ವಾಮಿ. ಆ ಪ್ರಶ್ನೆಯಲ್ಲಿ ನಾವು ಆ ಸಂದರ್ಭದಲ್ಲಿ ನಾವು ಏನು ಮಕ್ಕಳಾಗಿದ್ದೇವೆ ಏನೋ ಗೊತ್ತಿಲ್ಲ, ನಮ್ಗೆ ಪ್ರಾಯ ಸಮರ್ಥರಾಗಿಲ್ವ ಏನು, ಆದ್ರೆ ಇವತ್ತು ನಾವು ಪ್ರಾಯ ಸಮರ್ಥರಾಗಿದ್ದೇವೆ. ಅಂತಹ ಸಿಚುವೇಶನ್ ಯಾವ ಸನ್ನಿವೇಶದಲ್ಲಿ ಬಂದರೂ ಅವರನ್ನು ಕೇಳಲಿಕ್ಕೆ ನಾವು ಸಿದ್ಧರೇ ಇದ್ದೇವೆ, ಅದರಲ್ಲಿ ರಾಜಿ ಇಲ್ಲ. ಪ್ರಶ್ನೆ ಇಷ್ಟೇ ನಮ್ಮದು, ನಮ್ಮ ಹಿರಿಯವರ ಕಾಲದಿಂದ ನಂಬಿಕೊಂಡು ಬಂದಂತಹ ಈ ವ್ಯವಸ್ಥೆ ಏನಿದೆ ನಮ್ಮದು 16 ಕಟ್ಟಳೆಯ ಒಳಗಿರುವಂಥದ್ದು, ಅದರ ಒಳಗೆ ಇರಬೇಕದು. ಇದನ್ನು ಇವತ್ತಿಗೂ ಹೇಳ್ತೇವೆ, ನಾಳೆನೂ ಹೇಳ್ತೇವೆ. ನಮಗದ್ರ ಮೇಲೆ ವಿಶ್ವಾಸ ಇದೆ. ನಾವು ಅನಂತವಾದ ಇವತ್ತು ನಾವು ಈ ಸ್ಥಾನಕ್ಕೆ ಬಂದಿದ್ದೇವೆ ಅಂತಂದ್ರೆ ನಮ್ಗೆ ಆ ಕಾರಣಿಕ ನಮ್ಮ ಕಾಲದಲ್ಲಿ ಕಂಡದ್ದು. ನಾವೇನು ನಮ್ಮ ಅಜ್ಜ ಪಿಜ್ಜನ ಕಾಲದ್ದ, ನಮ್ಮ ತಂದೆಯ ಕಾಲದ್ದು ಹೇಳೋದಲ್ಲ, ನಮ್ಮ ಕಾಲದ್ದು ನಾವು ಹೇಳೋದು. ನಮ್ಮ ದೈವ ಅಂದ್ರೆ ಹಾಗೆ ನಾವು ಆ ತರ ಇಟ್ಟುಕೊಂಡಿದ್ದೇವೆ. ಇವತ್ತು ಯಾರಾದ್ರೂ ಅಲ್ಲಿ ಬಂದ್ರೆ ಅವರಿಗೆ ಫಲ ಯಾಕೆ ಸಿಗ್ತದೆ ಅಂತಂದ್ರೆ ಅದು ಸಾಮೂಹಿಕವಾಗಿ ಆಗಿದೆ, ಅದು ನನ್ನದಾಗಿ ಉಳಿಲಿಲ್ಲ. ಈಗ ನಾವೇನ್ ಪ್ರಶ್ನೆ ಹೇಳ್ತೇವಲ್ಲ, ಈಗ ಪೆರಾರ ಹೇಗೆ ನಡೀತಾ ಬಂತು, ಪೆರಾರ ಮಹಾನ್ ಕ್ಷೇತ್ರ ಇವತ್ತು ಸಾಮಾನ್ಯರ ಬಾಯಲ್ಲಿ ಬಂತಲ್ಲ, ಅದು ನೋವಿದೆ ನಮ್ಗೆ. ಪೆರಾರದ ಹೆಸರು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಕೆಟ್ಟದಾಗಿ ಚಿತ್ರಿಸ್ತಾರಲ್ಲ, ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಯಾರು ತಂದದ್ದು ಇದು? ಇದನ್ನು ಹೊರಗೆ ಯಾರು ತಂದ್ರು? ಅದೇ ಉಳ್ಳಾಕಲು, ಅದೇ ಧರ್ಮ ದೇವತೆಗಳಲ್ಲಿ ನಮ್ಮ ಪ್ರಾರ್ಥನೆ ಇದೆ. ಯಾರು ಹೊರಗೆ ತಂದ್ರು? ಯಾಕೆ ತರಬೇಕು? ಕೊಡಿಯಾಡಿಯ ವಿಷಯ ಯಾರೇ ಕಟ್ಲಿ, ದೈವ ನರ್ತನ ಯಾರೇ ಮಾಡ್ಲಿ, ಅವರು ನರ್ತನವಾಗಿಯೇ ಮಾಡುತ್ತಾನೆ. ಈಗ ನಮ್ಮಲ್ಲೂ ಬೇರೆ ಬೇರೆಯವರು ಕಟ್ಟುವುದು, ನಮ್ಮಲ್ಲಿ ಏನು ದಯಾನಂದರು ಕಟ್ಟುವುದಲ್ಲ, ನಮ್ಮಲ್ಲಿ ಅವರ ಪರಂಪರೆಯವರೇ ಕಟ್ಟುವುದು ನಮ್ಮಲ್ಲಿ. ಹಾಗಾಗಿ ಅವರ ಹೆಸರನ್ನೇ ಯಾಕೆ ಬೀದಿಗೆ ತರಬೇಕು? ಯಾರು ಹೇಳ್ತಾರೆ? ದೈವ ನುಡಿಯುವುದಂದ್ರೆ ಅದು ಆ ಚೌಕಟ್ಟಿನ ಒಳಗೆ ಕೊಡಿಯಾಡಿ ಇದೆಯಲ್ಲ, ಕೊಡಿಯಾಡಿಯ ಎದುರು ಕುಳಿತುಕೊಂಡು ರಾಜಸಿಂಹಾಸನದಲ್ಲಿ ಕುಳಿತುಕೊಂಡು ತನ್ನ ಸಿರಿಯ ಗಾಳಿಯನ್ನು ತೂಕಿಸಿಕೊಂಡು ಹೇಳುವುದದು. ಅದರ ಬಗ್ಗೆ ಸಾಮಾನ್ಯ ಮಾತಾಡಬಾರದು. ಈಗಲೂ ಹೇಳ್ತೇನೆ, ಎಚ್ಚರಿಕೆ ಇದು. ನಾನು ನಂಬಿಕೊಂಡು ಬಂದ ಸತ್ಯ, ಆ ನುಡಿಯ ಬಗ್ಗೆ, ಆ ಮಾತಿನ ಬಗ್ಗೆ, ಅದು ಕೊಡಿಯಾಡಿಗೆ ಸೀಮಿತ. ಅದಕ್ಕೆ ಉತ್ತರ ಕೊಡ್ಲಿಕ್ಕಿರುವುದು ನಮ್ಮ ದೈವವೇ ಹೊರತು ನಾನಲ್ಲ. ನಾನು ಮಧ್ಯಸ್ಥನಾಗಿರಬಹುದು, ಮಧ್ಯಸ್ಥ ಒಂದು ಸೀಮಿತ, ಆದ್ರೆ ನಮ್ಗೆ ದೈವವೇ ಶ್ರೇಷ್ಠ. ಹಾಗಾಗಿ ನಮ್ಮ ದೈವಗಳ ಬಗ್ಗೆ ನಮ್ಗೆ ಗಂಭೀರತೆ ಇರಬೇಕು ಅಂತ ನಾವು ಹೇಳೋದು. ಅದನ್ನ ಯಾರೋ ಒಬ್ಬ ತೋರಿಸಲಿಲ್ಲ, ಅದರ ಬಗ್ಗೆ ನನಗೆ ಅನುಕಂಪ ಅಗತ್ಯನೇ ಇಲ್ಲ. ನನಗೆ ನಂಬಿಕೆ ಇರಬೇಕು ನನ್ನ ದೈವದ ಬಗ್ಗೆ, ನಮ್ಮ ದೈವದ ಬಗ್ಗೆ ನಮಗೆ ವಿಶ್ವಾಸ ಇರಬೇಕು. ಇಷ್ಟರಲ್ಲಿ ನಾನು ಇವತ್ತಿಗೂ ಅಂಟಿಕೊಂಡಿದ್ದೇವೆ, ನಾಳೆಗೂ ಅಂಟಿಕೊಂಡಿದ್ದೇವೆ. ಸಮಯ ಆಲ್ರೆಡಿ 9 ಗಂಟೆ ಕಳೆದು ಹೋಯಿತು. ಅಂದ್ರೆ ಈ ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡ್ತಾ ಹೋದ್ರೆ ಇನ್ನು ಅನೇಕ ಸಮಯದ ಅವಕಾಶಗಳು ಬೇಕು ಏನೋ. ಬಟ್ ಇಲ್ಲೇ ತನಕ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಮೂವರಿಗೂ ಕೂಡ ಧನ್ಯವಾದಗಳು ಸರ್. ಒಂದಿದೆ ಓಕೆ ಸ್ವಾಮಿಗಳೇ, ಇದು ನಾನು ಬಹಳ ಆತ್ಮೀಯ ನಿಮ್ಮನ್ನು ಬಹಳ ತುಂಬಿ ಒಪ್ಪಿಕೊಂಡವ. ಸ್ವಾಮಿಗಳಿಗೆ, ರಾಷ್ಟ್ರೀಯತೆಗೆ ಅಲ್ಲ ಏನು ವಿಭಾಗಗಳಿಗೆ ನಮ್ಮದು ಧಕ್ಕೆ ಆದರೆ, ಅವಮಾನ ಆದರೆ ನಾವೆಲ್ಲರೂ ವಿರೋಧಿಸ್ತೇವೆ. ಆದರೆ ಒಂದು ಚಿತ್ರದಲ್ಲಿ ಒಂದು ದೈವ ನರ್ತಕರನ್ನು ಹಿಡಿಸೂಡಿಯಲ್ಲಿ ಹೊಡೆಯುವಂಥದ್ದು, ಅವರನ್ನು ಕೆಟ್ಟದಾಗಿ ಬ್ಯಾಬ್ ಅಂತ ಹೇಳೋದು, ಆ ಸಮುದಾಯದ ನಿಂದನೆ ಸ್ಪಷ್ಟವಾಗಿ ಗೋಚರಿಸ್ತದಲ್ಲ. ಅದು ಒಪ್ಪುವುದು ಸರಿ ಅಲ್ಲ. ನಾನು ಸರಿಯಾ ಅಂತ ಹೇಳಿ ಇದು ನೋಡಿ, ಈಗ ಇದು ಕಳೆದು ಹೋದ ವಿಷಯ ಅಲ್ಲ. ಕಳೆದು ಹೋದ ವಿಷಯವನ್ನ ನೀವು ಯಾವತ್ತೂ ಚರ್ಚೆ ಮಾಡ್ಕೋಬೇಕು. ಇಲ್ಲ ಅಲ್ಲ, ನಾನು ಹೇಳಿದ್ದು ಎಲ್ಲಿ ಮಾತಾಡಿ ಪ್ರಯೋಜನ, ಅದು ಸರಿಯಲ್ಲ ಅಲ್ಲ. ಆದ್ರೆ ಹೌದು ಅಲ್ವೋ, ನನಗೆ ತುಂಬಾ ಖುಷಿ ಏನಂತ ಹೇಳಿದ್ರೆ ತಮ್ಮ ಕೊನೆಯ ಮಾತು,
ಏನು ಇದನ್ನು ದೈವಗಳು ಖಂಡಿತವಾಗಿ ಕೊಡ್ತವೆ. ನಾವು ಕೂಡ ನಾನು ತಪ್ಪು ಮಾಡಿದರೆ ನಾನು, ಯಾರು ತಪ್ಪು ಮಾಡಿದರೆ ಯಾರು, ಅದು ದೈವಗಳಿಗೆ ಪಾದವನ್ನು ಆ ದೈವಗಳ ಪಾದಕ್ಕೆ ಬಿಡ್ತೇವೆ, ದೈವಗಳ ಪಾದಕ್ಕೆ ಬಿಡ್ತೇವೆ ಅಷ್ಟೇ. ನಂಗೆ ತಮ್ಮ ಕೊನೆಯ ಮಾತು ಹೇಳುವಾಗ ಕಣ್ಣಲ್ಲಿ ಮಂಜಾಯ್ತು, ಯಾಕಂತ ಹೇಳಿದ್ರೆ ದೈವ ಹೌದು. ಆದ್ರಿಂದ ಅದು ಅವಮಾನ ಅನ್ನುವಂಥದ್ದು ಸ್ವಾಮಿಗಳಿಗೆ ಬೇರೆ ಅವಮಾನ, ಪಂಬದ್ರಿಗೆ ಬೇರೆ ಅವಮಾನ, ದರ್ಶನ ಪಾತ್ರಿಗಳಿಗೆ ಬೇರೆ ಅವಮಾನ. ಅವಮಾನ ಮಾನ ಪಣಪು ನಾವು ಮರಿಕ್ಲಾ ಒಂಜೆ ಪುರಿಕ್ಲಾ ಒಂಜೆ. ಎಸ್ ಧನ್ಯವಾದಗಳು ಸರ್. ಅಂದ್ರೆ ಈ ವಿಚಾರವನ್ನ ನಮ್ಮ ಟಿವಿ ಸ್ಟುಡಿಯೋದಲ್ಲಿ ಮಾತಾಡಿ ಮುಗಿದು ಹೋಗುವಂಥದ್ದಲ್ಲ. ನನ್ನ ಪ್ರಕಾರ ತುಳುನಾಡಿಗೆ ಸಂಬಂಧಪಟ್ಟಂತ ಎಲ್ಲ ಶ್ರೀಗಳು, ಎಲ್ಲ ದೈವ ನರ್ತಕರು, ಎಲ್ಲ ಹಿರಿಯರು, ಎಲ್ಲ ಆರಾಧಕರು ಜೊತೆಯಾಗಿ ಸೇರಿಕೊಂಡು ಈ ವಿಚಾರದಲ್ಲಿ ಒಂದು ನಿರ್ಣಯಕ್ಕೆ ಬಂದರೆ ಉತ್ತಮ ಅನ್ನುವಂಥ ಒಂದು ಭಿನ್ನಹ ನನ್ನ ಕಡೆಯಿಂದ ಮತ್ತು ನಮ್ಮ ಟಿವಿಯಿಂದ. ಯಾಕಂತ ಹೇಳಿದ್ರೆ ಮತ್ತೆ ಆಡಂಬರತೆಗಳು ಬೇಕು. ಸಿನಿಮಾ ಅಥವಾ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಒಂದು ಖುಷಿ ಇದೆ, ಇಲ್ಲ ಅಂತಲ್ಲ. ಇವತ್ತು ಕೂಡ ಅಮೆರಿಕದ ಮ್ಯೂಸಿಯಂಗಳಲ್ಲಿ ನಮ್ಮ ದೈವದ ಮುಖಗಳನ್ನು ನಾವು ಕಾಣ್ತಾ ಇದ್ದೇವೆ, ಖಂಡಿತ ಖುಷಿ ಇದೆ. ಆದರೆ ಇದರಿಂದ ಮತ್ತೆ ಈ ನೆಲದಲ್ಲಿ ಘರ್ಷಣೆಗಳು ಆಗುವಂಥದ್ದು ಬೇಡ ಅನ್ನುವಂಥದ್ದು ಮಾತ್ರ. ಸೊ ಭಾಗವಹಿಸಿರುವಂಥ ಮೋರಿಗೂ ಕೂಡ ಧನ್ಯವಾದ. ಆ್ಯಂಡ್ ಲಕ್ಷ್ಮಿ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು, ಅವರಿಗೂ ಕೂಡ ಧನ್ಯವಾದ. ಆ್ಯಂಡ್ ವೀಕ್ಷಕರಿಗೂ ಕೂಡ ಕ್ಷಮೆ ಇರಲಿ, ಇವತ್ತು ಯಾವುದೇ ದೂರವಾಣಿ ಕರೆಗಳನ್ನು ಸ್ವೀಕರಿಸೋದಕ್ಕಾಗಿಲ್ಲ. ಅಂದರೆ ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು ಇಲ್ಲಿ ಆಗ್ತಾ ಇರುವಂಥ ಒಂದು ಚರ್ಚೆ ಈ ಒಂದು ಘರ್ಷಣೆಗೆ ಅಥವಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಂಗಳ ಆಡಬೇಕು ಅನ್ನುವಂಥ ಒಂದು ಆಸೆ ಇದ್ದಂಥದ್ದು. ಸಾಧ್ಯ ಆಗುತ್ತೋ ಇಲ್ಲವೋ ನೋಡೋಣ. ಬಟ್ ನಮ್ಮ ನಂಬಿಕೆ ಒಂದೇ, ನಮ್ಮ ಟಿ ವಿ ಆಗಿರಲಿ ಅಥವಾ ಇಡೀ ಕರಾವಳಿ ಆಗಿರಲಿ ನಿಂತಿರುವಂಥದ್ದು ಈ ನೆಲದ ಸತ್ಯದ ಮೇಲೆ ಮಾತ್ರ, ಅದರ ಹೊರತಾಗಿ ಏನೂ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿ ವಿಶೇಷ. ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿ ವಿ.